ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಪ್ರತಿ ವಾರವೂ ಕೂಡ ನಾನೊಬ್ಬ ಪ್ರತಿಭಾನ್ವಿತ ಪುಟಾಣಿಯೊಂದಿಗೆ ಬಂದೇ ಬರ್ತೀನಿ. ಈ ವಾರವೂ ಕೂಡ ಒಬ್ಬಳು ಪುಟಾಣಿಯೊಂದಿಗೆ ಬಂದಿದ್ದೀನಿ, ಅವಳ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ಅವ್ಯ. ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೆಲ್ಕಮ್. ಏನು ಹೆಸರು ಹೇಳಿದಿ? ಅವ್ಯ. ಅವ್ಯ. ಯಾರಿಟ್ರಿ ಹೆಸರನ್ನ? ಮಾಮ. ಮಾಮವ? ಹೌದು. ಮಾಮ ಅಂದರೆ ಇಷ್ಟ ನಿಮಗೆ? ಹೌದು. ಮತ್ತು ಅಮ್ಮ ಅಂದರೆ ಇಷ್ಟ ಇಲ್ವಾ? ಅಮ್ಮ ಸಹ ಇಷ್ಟ. ಅಮ್ಮ ಎಷ್ಟು ಇಷ್ಟ, ಮಾಮ ಎಷ್ಟು ಇಷ್ಟ? ಇಬ್ಬರು ಈಕ್ವಲ್ ಇಷ್ಟವಾ? ಅಮ್ಮನ ಹೆಸರೇನು? ಭಾಗ್ಯ. ಮತ್ತು ಅಪ್ಪನದು? ಸಚಿನ್. ಸಚಿನ್. ಅಮ್ಮ ಏನು ಮಾಡ್ತಾರೆ? ಅಮ್ಮ ಟೇಲರ್. ಅಮ್ಮ ಟೈಲರಾ? ಹೌದು. ಮತ್ತು ಅಪ್ಪ? ಅಪ್ಪ ಬ್ಯಾರಿನಲ್ಲಿ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ. ಹೋಗಿದ್ಯಾ ಅಲ್ಲಿಗೆ? ಇಲ್ಲ. ಕರ್ಕೊಂಡು ಹೋಗ್ಲಿಲ್ಲ? ಇಲ್ಲ. ಯಾಕೆ ಅಂತೆ? ಗೊತ್ತಿಲ್ಲ. ನೀನು ಚಿಕ್ಕೋಣಂತವ? ಹಾಂ. ಎಷ್ಟನೇ ಕ್ಲಾಸ್ ನೀನು? ಸಿಕ್ಸ್ತಾ? ಸ್ಕೂಲು? ಸೈಂಟ್ ಮೇರೀಸ್. ಸೈಂಟ್ ಮೇರೀಸ್. ಎಲ್ಲಿ ಅದು? ಕನ್ನರ್ಪಾಡಿ. ಕಾನಾರ್ಪಾಡಿ. ನಿನ್ನ ಮನೆಯಲ್ಲಿ? ಮನೆ ಕಿದಿಯೂರು, ಕಡೆಕಾರು. ಕಡೆಕಾರು. ಹೇಗೆ ಹೋಗ್ತೇವೆ ಸ್ಕೂಲ್ಗೆ? ಆಟೋದಲ್ಲಿ. ಆಟೋದಲ್ಲಿಯಾ? ಹಾಂ. ಎಷ್ಟು ಜನ ಇರ್ತಾರೆ ಆಟೋದಲ್ಲಿ? ಆಟೋದಲ್ಲಿ 7 ಜನ ಇದ್ದಾರೆ. 7 ಜನವ? ಹೌದು. ಹೇಗೆ ಹೋಗ್ತೀರಿ 7 ಜನ? ಕೆಲವ್ರು ನಿಲ್ತಾರೆ, ಕೆಲವ್ರು ಕೂತ್ಕೊಳ್ತಾರೆ. ಹೋಗೋದು ಆಟೋದಲ್ಲಿ, ಬರೋದು ಆಟೋದಲ್ಲಿಯಾ? ಓಕೆ. ನಿನ್ನದು ಆಟೋ ಫ್ರೆಂಡ್ ಯಾರು? ಆಟೋದಲ್ಲಿ ಎಲ್ಲರ ಫ್ರೆಂಡ್ಸ್. ಎಲ್ಲರ ಫ್ರೆಂಡ್ಸ್? ಎಲ್ಲ ನಿನ್ನ ಕ್ಲಾಸ್ಮೇಟ್ಸ್ ಇರೋದಾ ಬೇರೆ ಕ್ಲಾಸ್ನವ್ರು? ಅಲ್ಲ, ಆಟೋದಲ್ಲಿ ನಾನೇ ದೊಡ್ಡವಳು, ಎಲ್ಲರೂ ಅಂದರೆ ಕೆಲವರು. ಹೌದಾ? ಸ್ಕೂಲಲ್ಲಿ ಏನೆಲ್ಲ ಮಾಡ್ತಾರೆ? ಪಾಠ ಮಾಡ್ತಾರೆ, ಮತ್ತು PT ಪೀರಿಯಡ್ ಇರ್ತದೆ, ಮತ್ತು ಯೋಗ ಎಲ್ಲ ಹೇಳಿಕೊಡ್ತಾರೆ, ಮತ್ತು ನಾವು ಲೈಬ್ರರಿಗೆಲ್ಲ ಹೋಗ್ತೇವೆ. ಯೋಗ ಯಾರು ಹೇಳಿಕೊಡ್ತಾರೆ? ನಮ್ಮದು PT ಸರ್. PT ಸರ್ ಮಲ್ಟಿ ಟಾಸ್ಕ್ ಮಾಡ್ತಾರೆ. ಯೋಗ ಸಹ ಹೇಳಿಕೊಡ್ತಾರೆ, PT ಸಹ ಹೇಳಿಕೊಡ್ತಾರೆ. ಯೋಗ ಕ್ಲಾಸಿಗೆ ಎಂತ ನಿಮ್ಮದು ಡ್ರೆಸ್ ಎಲ್ಲ ಬೇರೆ ತಗೊಂಡು ಹೋಗ್ಲಿಕ್ಕೆ ಇರ್ತದಾ? ಇಲ್ಲ, ಅಂದರೆ ಯೋಗ ಮ್ಯಾಟ್ ತೊಗೊಂಡು ಹೋಗಬೇಕು, ಮತ್ತು ಲೆಗ್ಗಿಂಗ್ಸ್ ತೊಗೊಂಡು ಹೋಗ್ಬೇಕು. ಹೌದಾ? ವಾರದಲ್ಲಿ ಎಷ್ಟು ದಿವಸ ಇರ್ತದೆ ಯೋಗ ಕ್ಲಾಸ್? ಯೋಗ ಈಗ ಇಲ್ಲ, ಮೊದಲಿರ್ತಿತ್ತು. ಎಷ್ಟು ದಿವಸ ಇರ್ತಿತ್ತು? ವಾರಕ್ಕೊಂದ್ಸಲ. ಒಂದು ಸಲ? ಯಾವ ವಾರ? ಅದು ಮೊದಲು ಫ್ರೈಡೇ ಇರ್ತಿತ್ತು, ಈಗ ಇಲ್ಲ. ಈಗ ಇಲ್ಲ. ಈಗ ಏನು ಮಾಡ್ತಾರೆ ಆ ವಾರಲ್ಲಿ? ಈಗ ಯೋಗ ಎಲ್ಲ ಮಾಸ್ PT ಅಂತ ಉಂಟು, ಆಗ ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ. ಎಕ್ಸಸೈಸಾ? ಹೌದು. ಎಕ್ಸಸೈಸ್ ನೀವು ಮಾಡ್ತೀಯಾ? ಮಾಡ್ತೇನೆ. ಈ ಕ್ಲಾಸಲ್ಲಿ ಎಷ್ಟನೇ ಪ್ಲೇಸಲ್ಲಿ ಇದೆಯಾ? ಟಾಪರಾ ಅಲ್ಲ ಫಸ್ಟ್ ಸೆಕೆಂಡ್ ಥರ್ಡ್? ಟಾಪರೇಯಾ? ಹಾಂ. ಏನು ಮಾಡಬೇಕು ಟಾಪರ್ ಆಗಲಿಕ್ಕೆ? ಟಾಪರ್ ಆಗಲಿಕ್ಕೆ ಓದಬೇಕು. ಖಾಲಿ ಓದಿದ್ರೆ ಸಾಕಾ? ಓದಬೇಕು, ಮತ್ತು ಪಾಠ ಮಾಡೋಕ್ಕೆ ಕೇಳಬೇಕು ಸರಿ, ಮತ್ತು ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಬೇಗ ಬೇಗ. ಯಾವ ಟೀಚರ್ ನಿಮಗೆ ತುಂಬ ಫೇವ್ರೇಟ್? ನನಗೆ ಎಲ್ಲ ಟೀಚರ್ ಇಷ್ಟ. ನಮಗೆ ನಮ್ಮ ಕ್ಲಾಸ್ ಟೀಚರ್ ತುಂಬ ಇಷ್ಟ. ತುಂಬ ಇಷ್ಟ? ಏನು ಅವ್ರು ಹಾಗೆ ತುಂಬ ಇಷ್ಟ ಆಗಲಿಕ್ಕೆ? ಅಂದರೆ ಅವರು ಪಾಪ ಇದ್ದಾರೆ, ಒಂದೆರಡು ತಪ್ಪು ಮಾಡಿದರೆ ಅವರು ಹೊಡೆಯೋದಿಲ್ಲ, ಅಂದರೆ ಅವರು ಸಮಾಧಾನದಲ್ಲಿ ಹೇಳ್ತಾರೆ. ಈಗ ಅವರು ಶಾಲೆಯನ್ನು ಬಿಟ್ಟು ಅದೊಂದು ಬೇಜಾರು ಅಲ್ವಾ? ಏನು ರೀಸನ್ ಬಿಟ್ಟದ್ದು? ಅವರದಂದರೆ ಅವರ ಅಪ್ಪ ಅಮ್ಮನಿಗೆ ಅವರೊಬ್ಬಳೇ ಮಗಳಂತೆ, ಅಂದರೆ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ. ಹೌದಾ? ಎಲ್ಲಿರ್ತಿದ್ರು ಅವ್ರು ಟೀಚರ್? ಅವರು ಮಡಿಕೇರಿ ಅವರು, ಈಗ ಅವರು ಇಲ್ಲಿ ಬಂದದ್ದು ಉಡುಪಿ. ಹೌದಾ? ನಿಂದು ಬೆಸ್ಟ್ ಫ್ರೆಂಡ್? ಶಿವಾನಿ. ಶಿವಾನಿ. ಏನೆಲ್ಲ ಹೆಲ್ಪ್ ಮಾಡಿದ್ಯಾ ಬೆಸ್ಟ್ ಫ್ರೆಂಡ್ಗೆ? ಅವಳಿಗೆ ಅಂದರೆ ಅವಳು ಏನಾದರೂ ತರದಿದ್ದರೆ, ಫಾರ್ ಎಕ್ಸಾಂಪಲ್ ಅವಳು ಪೆನ್ನೆಲ್ಲ ತರದಿದ್ದರೆ ಅವಳಿಗೆ ಪೆನ್ ಶೇರ್ ಮಾಡ್ತೇನೆ. ಮತ್ತು ಅವಳಿಗೆ ಏನಾದರೂ ಕೆಲವು ಸಲ ಅವಳು ಗಾಯ ಆದರೆ ಆಗ ನಾನು ಆಫೀಸಿಗೆಲ್ಲ ಕರ್ಕೊಂಡೋಗಿ ಹೆಲ್ಪ್ ಮಾಡ್ತೇನೆ. ಮತ್ತು ಅವಳು ರಜೆ ಹಾಕಿದಾಗ ನೋಟ್ಸ್ ಎಲ್ಲ ಕಳಿಸ್ತೇನೆ. ಬಿಸಿ ಏನೆಲ್ಲ? ಹಾಬೀಸ್ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ, ಮತ್ತು ನಾನು ಗಿಟಾರ್ ಸಹ ಕಲಿತಿದ್ದೇನೆ, ಮತ್ತು ಡ್ರಾಯಿಂಗ್ ಸಹ ಇಷ್ಟ. ಯಾರು ಗಿಟಾರ್ ಹೇಳಿಕೊಡ್ತಾರೆ? ನಮ್ಮದೊಂದು ಕ್ಲಾಸಿಗೆ ಜಾಯ್ನ್ ಆಗಿದ್ದೇನೆ ನಾನು ಅಲ್ಲಿ. ಎಲ್ಲಿ ಕ್ಲಾಸ್? ಅದು ಸಿಟಿ ಗೇಟ್, ಇದು ಮಿಷನ್ ಹಾಸ್ಪಿಟಲ್ ಹತ್ರ, ಅಲ್ಲಿ ಒಂದು ಕ್ಲಾಸ್ ಉಂಟು, ಅವ್ರ ಮನೆಯಲ್ಲೇ ಹೇಳಿಕೊಡ್ತಾರೆ. ಎಷ್ಟು ಗಂಟೆ ಇರ್ತದೆ ಕ್ಲಾಸ್? 1 hour. ಹೇಗೆ ಮೇಂಟೈನ್ ಮಾಡ್ತೀಯಾ ಸ್ಕೂಲ್ ಟೈಮಿಂಗ್ಸ್ ಪ್ಲಸ್ ಈ ಟೈಮಿಂಗ್ಸ್? ಇದು 3:30ಗೆ ಸ್ಕೂಲ್ ಬಿಡ್ತೇನೆ, ನಾವು ಮನೆಗೆ ಬರುವಾಗ ಒಂದು 3:45 ಆಗ್ಬೋದು. ಮತ್ತು ನಾನು ಫಸ್ಟ್ ತಿಂಡಿ ತಿಂತೇನೆ, ಇದು ಡ್ರೆಸ್ ಚೇಂಜ್ ಮಾಡಿಲ್ಲ. ಅದಾದಮೇಲೆ ಸ್ವಲ್ಪ ಆಡ್ತೇವೆ, ಮತ್ತು ನಾವು ಸಂಜೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೇನೆ ಗಿಟಾರ್. ಹೋಮ್ವರ್ಕಿಗೆಲ್ಲ ಯಾರು ಹೆಲ್ಪ್ ಮಾಡ್ತಾರೆ? ಹೋಮ್ವರ್ಕ್ ನಾನು ಒಂದು ವೇಳೆ ಡೌಟ್ ಇದ್ದರೆ ಅಮ್ಮನ ಹತ್ರ ಕೇಳ್ತೇನೆ, ಇಲ್ಲಾಂದರೆ ನಾನೇ ಮಾಡ್ತೇನೆ. ನೀನೇ ಮಾಡ್ತೀಯಾ? ಮಾಡ್ತೇನೆ. ನಿನಗೆ ಒಬ್ಬಳೇ ಅಕ್ಕ ತಂಗಿ ಯಾರಾದರೂ ಇದ್ದಾರೆ? ತಮ್ಮ ಇದ್ದಾನೆ. ಅವನಿಗೆ ಹೆಲ್ಪ್ ಮಾಡ್ತೀಯಾ? ಹಾಂ. ತಮ್ಮನ ಹೆಸರೇನು? ಆರ್ಯನ್. ಅವನೇನು ಮಾಡ್ತಾನೆ? ಅವನು LKG. LKGಯಾ?
ಅವನು ತುಂಬ ತಂಟೆ ಮಾಡ್ತಾನೆ. ಏನೆಲ್ಲ ತಂಟೆ ಮಾಡ್ತಾನೆ ನಿಮಗೆ? ಅಂದರೆ ಅವನು ಜಾಸ್ತಿ ತುಳಿತಾನೆ, ಮತ್ತು ಅವನು ಫೈಟಿಂಗ್ ಮಾಡೋದು. ಅವನಿಗೆ ಕಾರ್ ಅಂದರೆ ತುಂಬ ಇಷ್ಟ. ಮತ್ತು ಯಾವಾಗಲೂ ಅವನು ಕಾರ್ ವೀಡಿಯೋಸ್ ಎಲ್ಲ ನೋಡ್ತಾನೆ ಇರ್ತಾನೆ ಹಾಗೆ. ಮತ್ತು ಅವನು ಅಂದರೆ ಹೋಮ್ವರ್ಕ್ ಎಲ್ಲ ಮಾಡೋದಿಲ್ಲ ಸರಿ, ಅಮ್ಮ ಹೆಲ್ಪ್ ಮಾಡಬೇಕಾಗ್ತದೆ. ಏನು ಹೆಲ್ಪ್ ಮಾಡೋದಿಲ್ವಾ? ಮಾಡ್ತೇನೆ ಕೆಲವು ಸಲ. ಅಮ್ಮನಿಗೆ ಅಂದರೆ ಸ್ಟಿಚ್ ಮಾಡುವಾಗ ಕೆಲಸ ಇದ್ದರೆ ಅಮ್ಮ ನಂಗೆ ಹೇಳ್ತಾರೆ, ಇಲ್ಲಾಂದರೆ ಅಮ್ಮವೇ ಮಾಡಿಸ್ತಾರೆ. ತಮ್ಮ ಇಲ್ಲಿ ತನಕ ನಿಮಗೆ ಪೋಖ್ರಿ ಮಾಡಿದಾಗ ನೀನು ಹೊಡೆದಿದ್ಯಾ? ಹೊಡಿಲಿಲ್ಲ. ಇನ್ನು ಹೊಡಿಲಿಲ್ವಾ? ಇಲ್ಲ. ಬೈದಿದ್ಯಾ? ಬೈಯೋದಿಲ್ಲ. ಬೈಯೋದು ಸೇರಿವಾ? ಇಲ್ಲ. ತಮ್ಮ ಅಂದ್ರೆ ಇಷ್ಟವಾ ನಿಮಗೆ? ಇಷ್ಟ. ಎಷ್ಟು ಪೋಖ್ರಿ ಮಾಡಿದ್ರು ಪರವಾಗಿಲ್ಲ, ಅಡ್ಜಸ್ಟ್ ಆಗ್ತೀಯಾ? ಅದು ಯಾರು ಜೋರು ಮನೇಲಿ, ಅಮ್ಮನ ಅಪ್ಪನ? ಜೋರು ಯಾರು ಸಹ ಮಾಡೋದಿಲ್ಲ. ಯಾರು ಜೋರಿಲ್ವಾ? ಎಲ್ಲರೂ ಸಹ ಇಲ್ಲ. ಪಾಪದವರ? ಹಾಂ. ನೀನು ಸಹ ಪಾಪ ಇದೆಯಾ? ಹಾಂ. ಕ್ಲಾಸಲ್ಲಿ ಯಾರು ತುಂಬ ಜೋರು? ಜೋರು ನಮ್ಮ ಕ್ಲಾಸಲ್ಲಿ ಹುಡುಗರೆಲ್ಲ. ಹುಡುಗಿಯರೆಲ್ಲ ಪಾಪವಾ? ಹುಡುಗಿಯರಲ್ಲಿ ಇಬ್ಬರಿದ್ದಾರೆ, ಅವರು ಜೋರು. ಈಗ ಅವರು ಸ್ವಲ್ಪ ಇದಾಗಿದೆ, ಸುಧಾರಿದಾರ? ಹಾಂ. ನೀನು ಹೇಗೆ, ಪಾಪವ ಜೋರ? ಜೋರಿನವ್ರಿಗೆ ಜೋರು, ಪಾಪದವ್ರಿಗೆ ಪಾಪ. ಸ್ಕೂಲಲ್ಲಿ ಏನಾದರೂ ತಂಟೆ ಮಾಡಿದ್ಯಾ? ಸಣ್ಣದಿರುವಾಗ ಸ್ವಲ್ಪ ಮಾಡಿದ್ವಿ, ಈಗ ನಾನು ಮಾಡೋದಿಲ್ಲ. ಏನು ತಂಟೆ ಮಾಡಿದ್ಯಾ? ಅಂದರೆ ನಾನು ಕೆಲಸ ಎಲ್ಲ ಅದು ನಾನು ಆ್ಯಕ್ಚುಲಿ ಮಾಡಲಿಲ್ಲ, ಬೈ ಮಿಸ್ಟೇಕ್ ಆದದ್ದು. ಆದರೂ ನನಗೆ ಒಂದ್ಸಲ ಟೀಚರ್ ಹೊಡೆದಿದ್ರು. ಏನು ಬೈ ಮಿಸ್ಟೇಕ್? ನಾನು ಒಂದು ನನ್ನ ಪೆನ್ಸಿಲ್ ಹೀಗೆ ಹಿಡ್ಕೊಂಡಿದ್ದೆ, ಅದರದ್ದು ಟಿಪ್ ಉಂಟಲ್ಲ, ಅದು ಯಾರೋ ಒಬ್ಳಿಗೆ ತಾಗಿದೆ ಆಯಿತಾ. ಅದು ನಾನೇ ಮಾಡಿದಂತ ಹೇಳಿ ಅವಳು ಕಂಪ್ಲೇಂಟ್ ಕೊಟ್ಟದ್ದು, ಅವಳು ನನಗೆ ಹೊಡೆದದ್ದು. ಟೀಚರ್ ಹೊಡೆದ? ಹೌದು. ಸೆಕೆಂಡ್ ಬೇಜಾರಾಗಲಿಲ್ವಾ? ಆಯಿತು, ಮತ್ತು ನಾನು ಅವಳೊಟ್ಟಿಗೆ ಮಾತಾಡಲಿಲ್ಲ. ಇವತ್ತಿನವರೆಗೂ ಕೋಪವಾ? ಈಗ ಮಾಡಿ. ಈಗ ರಾಜಿ? ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರೆ ನಿಮ್ಮ ಕ್ಲಾಸಲ್ಲಿ? ನಮ್ಮ ಕ್ಲಾಸಲ್ಲಿ 34. 34. ಮೆಜಾರಿಟಿ ಯಾರು, ಹುಡುಗರು ಹುಡುಗಿಯರು? ಈಕ್ವಲ್ 17. ಹುಡುಗರ ಹತ್ರ ಹೇಗೆ ಒಟ್ಟಿಗೆ ಕೂರಿಸ್ತಾರ ಅಲ್ಲ ಸಪ್ರೇಟ್? ಸಪ್ರೇಟಾ? ನೀನು ಎಷ್ಟನೇ ಬೆಂಚಲ್ಲಿ ಇದೆಯಾ? ನಾನೀಗ ಸೆಕೆಂಡಲ್ಲಿದ್ದೇನೆ, ಅಂದರೆ ವಾರ ಚೇಂಜ್ ಆಗ್ತದೆ. ಲಾಸ್ಟ್ ಇರೋರು ಫಸ್ಟಿಗೆ ಬರ್ತಾರೆ, ಮತ್ತು ಬೇರೆಯವ್ರು ಹಿಂದೆ ಹೋಗ್ತಾರೆ. ಮತ್ತು ಕ್ಲಾಸ್ ಮಾನಿಟರ್ ಯಾರು ನಿಮಗೆ? ಈಗ ಜೆನಿಸ್ ಅಂತ ಒಬ್ಳಿದ್ದಾಳೆ, ಅವಳು ಹುಡುಗರಿಗೆ ಈತನ್. ಇಬ್ಬರಿಗೆ ಸಪ್ರೇಟಾ? ಮೊದಲು ದಿವ್ಯಾ ಮ್ಯಾಮ್ ಇದ್ದಾಗ ಕ್ಲಾಸ್ ಟೀಚರ್, ಹುಡುಗಿಯರಿಗೆ ಇಬ್ಬರಿದ್ರು, ಹುಡುಗರಿಗೆ ಇಬ್ಬರಿದ್ರು. ಈಗ ಕ್ಲಾಸ್ ಟೀಚರ್ ಚೇಂಜ್ ಆದರು. ಇಲ್ಲಿ ತನಕ ನಿನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಬಂದಿದ್ದ ಸ್ಕೂಲಲ್ಲಿ? ನಾನು ಸರಿ ಮಾತಾಡೋದಿಲ್ಲ ಅಂತ ಕಂಪ್ಲೇಂಟ್ ಇತ್ತು. ಅಂದರೆ ಮಾತಾಡೋದಿಲ್ಲ ಅಂದರೆ ನಾನು ಸೈಲೆಂಟ್ ಇರ್ತೇನಂತೆ. ಅಂದರೆ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ್ತೇನೆ, ಟೀಚರ್ಸ್ ಒಟ್ಟಿಗೆ ಅಷ್ಟು ಒಳ್ಳೆ ಮಾತಾಡ್ತೇನೆ. ಕ್ವಶನ್ಸ್ ಕೇಳಿದಾಗ ಆನ್ಸರ್ ಮಾಡಲಿಲ್ವಾ? ಅಲ್ಲ, ಅದು ಮಾಡ್ತೇನೆ. ಅಂದರೆ ಜಾಸ್ತಿ ಇದು ಕೇಳಿದ್ದಕ್ಕೆ ಸರಿ ಇದು ಕೊಡೋದೇನಂತ ಅವರು ಬೇರೆ, ಅಂದರೆ ಕ್ವಶನ್ಸ್ ಅಲ್ಲ ಬೇರೆ ರೀತಿಯಲ್ಲಿ. ಬೇರೆ? ಹಾಂ. ಸರಿ. ಏನೆಲ್ಲ ಆ್ಯಕ್ಟಿವಿಟೀಸ್ ಆಗ್ತದೆ ಸ್ಕೂಲಲ್ಲಿ? ಸ್ಕೂಲಲ್ಲಿ ಇದು ಸ್ಪೋರ್ಟ್ಸ್ ಆಗ್ತದೆ, ಮತ್ತು ಸಿಂಗಿಂಗ್ ಆಗ್ತದೆ. ಸಿಂಗಿಂಗ್ ಮತ್ತು ಡ್ರಾಯಿಂಗ್ ಪೀರಿಯಡ್ ಉಂಟು, ಕ್ರಾಫ್ಟ್ ಉಂಟು, ಲೈಬ್ರರಿ ಪೀರಿಯಡ್ಸ್ ಉಂಟು, ಮತ್ತು ಎಲ್ಲ ಸಬ್ಜೆಕ್ಟ್. ಹೌದು. ನಿನ್ನದು ಫ್ರೀ ಟೈಮಲ್ಲಿ ನೀನೇನು ಮಾಡ್ತೀಯಾ? ಫ್ರೀ ಟೈಮಲ್ಲಿ ನಾವು ಫ್ರೆಂಡ್ಸ್ ಒಟ್ಟಿಗೆ ಆಟ ಆಡೋದು. ಮನೆ ಹತ್ರ ತುಂಬ ಜನ ಫ್ರೆಂಡ್ಸ್ ಇದ್ದಾರಾ? ಮನೆಯಲ್ಲಿ ಹಾಂ ಇದ್ದಾರೆ. ನಿನ್ನದು ಯಾರಾದ್ರಲ್ಲಿ ಮೋಸ್ಟ್ ಫೇವ್ರೆಟ್ ಫ್ರೆಂಡ್? ನನ್ನ ಕಸಿನ್. ಕಸಿನೆಯಾ? ಏನು ಸೀಕ್ರೆಟ್ ಎಲ್ಲ ಗೊತ್ತುಂಟು ಅವರಿಗೆ? ಇಲ್ಲ. ನಿಮ್ದು ಏನಾದರೂ ಸೀಕ್ರೆಟ್ ಉಂಟಾ? ಸೀಕ್ರೆಟ್ ಅಂತಿಲ್ಲ. ಮನೇಲಿ ಗೊತ್ತಿಲ್ಲ ಅದು? ಅಂತಿಲ್ಲ. ಇಲ್ವಾ? ಎಲ್ಲ ಹೇಳ್ತೀಯ ಮನೇಲಿ? ಸ್ಕೂಲಲ್ಲಿ ಏನಾಗಿದೆ ಎಲ್ಲ ಬಂದು ಮನೇಲಿ? ಹಾಂ ಹೇಳ್ತೇನೆ. ನಿನ್ನ ಬಗ್ಗೆ ಇಲ್ಲಿ ತನಕ ಕಂಪ್ಲೇಂಟ್ ಕೂಡ ಆಗಲಿಲ್ಲ? ಅದು ಸಣ್ಣದಿರುವಾಗ ಮಾತ್ರ, ಈಗ ಇಲ್ಲ. ಈಗ ಏನು ಕಂಪ್ಲೇಂಟ್ ಇಲ್ಲ? ಪೇರೆಂಟ್ಸ್ ಮೀಟಿಂಗಲ್ಲಿ ನಿನ್ನ ಬಗ್ಗೆ ಒಳ್ಳೆ ಒಪಿನಿಯನ್ನೇ ಉಂಟಾ? ಹಾಂ. ಸ್ಕೂಲ್ ಡೇ ಎಲ್ಲ ಆದಾಗ ಏನಾದರೂ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಾ? ಹೌದು, ನಾನು ಜಾಸ್ತಿ ಸ್ಪೋರ್ಟ್ಸ್ ಡೇ ಅಲ್ಲಿ ಇದು ಅಂದರೆ ಸ್ಪೋರ್ಟ್ಸ್ ಡೇ ಅಲ್ಲಿ ಪಾರ್ಟ್ ತಗೊಳ್ತೇನೆ. ಮತ್ತು ಇದು ರಂಗೋಲಿ ಕಾಂಪಿಟೇಷನ್ ಇತ್ತು, ಅದರಲ್ಲಿ ತಗೊಳ್ತೇನೆ ಪಾರ್ಟ್. ಮತ್ತು ಅದೇ ರಂಗೋಲಿ ಸ್ಪೋರ್ಟ್ಸ್ ಎವ್ರಿ ಇಯರ್ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. ಮತ್ತು ಕೆಲವು ಸಲ ಬೇರೆ ದಿವಸ ಮಾಡ್ತೇನೆ. ಬೇರೆ ಮನೇಲಿ ಎಷ್ಟು ಗಂಟೆಗೆ ಹೇಳ್ತೀಯಾ? ಬೆಳಿಗ್ಗೆ ಸ್ಕೂಲ್ ಇರುವಾಗ 7 ಗಂಟೆಗೆ, ರಜೆಯಲ್ಲೆಲ್ಲ 7:30 8 ಗಂಟೆ ಆಗಿ. ಹೌದಾ? ಇದೇನು ಮಾಡ್ತೀಯಾ? ಫಸ್ಟ್ ನಾನು ಬ್ರಷ್ ಮಾಡ್ತೇನೆ. ಬ್ರಷ್ ಮಾಡಿದ ಮೇಲೆ 1 ಗ್ಲಾಸ್ ನೀರು ಕುಡಿತೇನೆ. ಮತ್ತು ನಾನು ಸ್ನಾನ ಮಾಡ್ತೇನೆ, ಮತ್ತು ತಿಂಡಿ ತಿಂತೇನೆ, ಮತ್ತು ಇದು ಯೂನಿಫಾರ್ಮ್ ಹಾಕ್ತೇನೆ, ಮತ್ತು ಅಮ್ಮ ಜಡೆ ಕಟ್ತಾರೆ, ಮತ್ತು ಇದು ಸಾಕ್ಸ್ ID ಕಾರ್ಡೆಲ್ಲ ಹಾಕಿ ಮತ್ತು ನಾನು ಶಾಲೆಗೆ. ಸ್ಕೂಲಲ್ಲಿ ಅಸೆಂಬ್ಲಿ ಉಂಟಾ? ಉಂಟು. ಡೈಲಿಯಾ? ಹಾಂ, ಡೈಲಿ ಉಂಟು. ಅಸೆಂಬ್ಲಿಯಲ್ಲಿ ಏನೆಲ್ಲ ಮಾಡ್ತಾರೆ? ಫಸ್ಟ್ ಅವರು ಒಂದು
ಶ್ಲೋಕ ಹೇಳ್ತಾರೆ ಕ್ರಿಶ್ಚಿಯನ್ ಇದು. ಅದಾದಮೇಲೆ ಪ್ರೇಯರ್ ಸಾಂಗ್ ಉಂಟು. ಅದಾದಮೇಲೆ ಇದು ಥಾಟ್ ಆಫ್ ದ ಡೇ, ನ್ಯೂಸ್, ಟಾಪಿಕ್ ಅದೆಲ್ಲ ಇರ್ತದೆ. ಅದಾದಮೇಲೆ ಲಾಸ್ಟಿಗೆ ನ್ಯಾಷನಲ್ ಅಂತ ಉಂಟು. ನಿಮಗೆ ಮಾತಾಡಲಿಕ್ಕೆ ಅವಕಾಶ ಉಂಟು ಅಸೆಂಬ್ಲಿಯಲ್ಲಿ? ಉಂಟು. ನೀನೇನು ಮಾತಾಡಿದ್ಯಾ? ನಾನು ಟಾಪಿಕ್ ಹೇಳಿದ್ದೇನೆ ಒಂದ್ಸಲ. ಏನು ಟಾಪಿಕ್? ಟಾಪಿಕ್ ಗಾರ್ಡನ್ ಆಫ್ ಯುವರ್ ಮೈಂಡ್ ಅಂತ ಒಂದು, ಅದರ ಬಗ್ಗೆ ಹೇಳಲಿಕ್ಕೆ. ಅಂದರೆ ನಿನ್ನ ಇಮ್ಯಾಜಿನೇಷನಲ್ಲಿ ಗಾರ್ಡನ್ ಹೇಗಿರ್ತದಂತವಾ? ಅಲ್ಲ, ಇದು ಮ್ಯಾಮ್ ಕೊಟ್ಟಿದ್ರು ಒಂದು ಪುಸ್ತಕದಲ್ಲಿ ಬರೀಲಿಕ್ಕೆ ಹೇಳಿದರು, ಅಸೆಂಬ್ಲಿಯಲ್ಲಿ ನಾವು ಹೇಳಲಿಕ್ಕೆ. ಅದು ಹಾಗೆಯಾ? ಅಂದರೆ ಫಸ್ಟಿಗೆ ಪ್ರಿಪೇರ್ ಮಾಡಿರ್ತಾರಾ? ಹಾಂ, ಪ್ರಾಕ್ಟೀಸಲ್ಲಿ ಇರ್ತದೆ. ಅದು ಹೇಗೆ ರೊಟೇಷನಲ್ಲಿ ಇರ್ತದಾ ಅಲ್ಲ ಒಬ್ಬರಿಗೆ ಪರ್ಟಿಕ್ಯುಲರ್ ಟಾಪರ್ ಇದ್ದವರಿಗೆ ಮಾತ್ರ ಆ ಥರ? ಅಲ್ಲ, ಫಸ್ಟ್ ಒಂದು ಕ್ಲಾಸಿಗೆ ಒಂದು 4-5 ಸಲ ಅಸೆಂಬ್ಲಿ ಇರ್ತದೆ. ಫಸ್ಟ್ ಅಸೆಂಬ್ಲಿ ಚಾನ್ಸ್ ಸಿಕ್ಕಿದವ್ರಿಗೆ ಪುನಃ ಸಿಕ್ಕುವುದಿಲ್ಲ, ಬೇರೆಯವರಿಗೆ ಸಿಗ್ತದೆ. ಏನು ಪ್ರೇಯರ್ ಏನಿರ್ತದೆ? ಪ್ರೇಯರ್ ಒಂದು ಇರ್ತದೆ, ಒಂದು ಫಸ್ಟ್ ದಿನ ಹೇಳುವಂಥ ಸೇಮ್ ಪ್ರೇಯರ್, ಮತ್ತೊಂದು ಪ್ರೇಯರ್ ಸಾಂಗ್ ದಿನ ಚೇಂಜ್ ಆಗ್ತಾ ಇರ್ತದೆ. ಯಾರು ಹೇಳಲಿಕ್ಕೆ ಪ್ರೇಯರ್? ಪ್ರೇಯರ್ ಇಡೀ ಅಂದರೆ ಅಸೆಂಬ್ಲಿ ಯಾವ ಕ್ಲಾಸ್ ಮಾಡ್ತಾರೆ ಅವ್ರು ಹೇಳಲಿಕ್ಕೆ, ಮತ್ತು ಉಳಿದವರು ಸಹ ಹಾಡಲಿಕ್ಕೆ ಉಂಟು. ಸ್ಕೂಲಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಎಲ್ಲ ಆಗಿದಾ? ಹಾಂ, ಅಂದರೆ ಆಗಿದೆ. ಏನೆಲ್ಲ ಆ್ಯಕ್ಟಿವಿಟೀಸ್ ಆಗಿದೆ? ಅದು ಅಂದರೆ ಇದಾಗಿದೆ. ಯಾವುದು ಇದಾಗಿದೆ? ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಸ್ಕೂಲಿಗೆ ಬರೋದಿಲ್ಲಲ್ಲ. ಇದು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಒಂದು ಆಗಿದೆ, ಮತ್ತು ಇದು ಮತ್ತು ಸ್ಪೋರ್ಟ್ಸ್ ಡೇ ಆಗಿದೆ. ಏನು ಮಾಡಿದ್ರು? ಸೆಲೆಬ್ರೇಷನ್ ಹೇಗಿತ್ತು? ರಿಪಬ್ಲಿಕ್ ಡೇಯಲ್ಲಿ ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಗೆ ಜಾಯ್ನ್ ಆಗಿದ್ದೆ. ನಮಗೆ ಮಾರ್ಚ್ ಪಾಸ್ಟ್ ಇತ್ತು, ಮತ್ತು ಫ್ಲ್ಯಾಗ್ ಹಾಸ್ಟಿಂಗ್ ಇತ್ತು. ಅದೇ ಅಷ್ಟೇ. ಅಷ್ಟೇಯಾ? ಎಲ್ಲಿಗಾದರೂ ಟೂರಿಗೆಲ್ಲ ಹೋಗಿದ್ರಾ ಫ್ಯಾಮಿಲಿ? ಹೌದು, ಹೋಗಿ. ಎಲ್ಲಿ ಹೋಗಿದ್ರಿ? ನಾವು ಇದು ಅಹಮದಾಬಾದ್ ಮತ್ತು ರಾಜಸ್ಥಾನಿಗೆ ಹೋಗಿದ್ವಿ. ಹೇಗೆ ನಿಮ್ಮದೇ ವೆಹಿಕಲಲ್ಲಿ ಹೋಗಿದ್ರಾ, ಹೇಗೆ ಹೋಗಿದ್ರಿ? ನಾವಂದರೆ ಮಾಮ ಅಲ್ಲಿ ಅಹಮದಾಬಾದಲ್ಲಿದ್ದರು. ನಾವಂದರೆ ರಜೆ ಹೋದೆ, ಏಪ್ರಿಲ್ ಮೇ ವೆಕೇಷನ್ ಟೈಮಲ್ಲಿ ನಾವು ಅಹಮದಾಬಾದಿಗೆ ಹೋದದ್ದು. ಅಲ್ಲಿಂದ ನಾವು ತೇಗ್ಲಿಕ್ಕಂತ ನಾವು ರಾಜಸ್ಥಾನಿಗೆ ಹೋದದ್ದು, ಉದಯ್ಪುರ್. ಸರಿ, ನಿಮ್ಮದು ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಯಾವುದು? ನಾನು ಅಲ್ಲಿ ತುಂಬ ಉಂಟಾ? ತುಂಬ ಉಂಟು. ಯಾವುದಾದ್ರು ಒಂದು ಹೇಳು ನಿಮಗೆ ಅದರಲ್ಲಿ ತುಂಬ ಇಷ್ಟ ಆದದ್ದು. ಅಲ್ಲಿ ನಾವೊಂದು ವಾಟರ್ ಪಾರ್ಕಿಗೆ ಹೋಗಿದ್ವಿ ಬೆಂಗಳೂರಲ್ಲಿ, ವಂಡರ್ಲಾ ಅಂತ. ಅಲ್ಲಿ ನಾವು ಆಟ ಆಡಿದ ಆ ಮೆಮೊರಿ ಅದು ಯಾವಾಗಲೂ ಮರೀಲಿಕ್ಕಾಗೋದಿಲ್ಲ. ಅದು ಒಳ್ಳೆಯಿತ್ತು, ತುಂಬ ಖುಷಿ ಆಯಿತು. ನಾನಾಗ ಥರ್ಡ್ ಇದ್ದೆ. ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದಾ? ಹೌದು. ಮತ್ತು ಮನೆಯಲ್ಲಿ ಯಾರಿಗೆಲ್ಲ ಹೆಲ್ಪ್ ಮಾಡ್ತೀಯಾ? ಎಲ್ಲರಿಗೆ ಹೆಲ್ಪ್ ಮಾಡ್ತೀನಿ. ಅಮ್ಮನಿಗೆ ಹೆಲ್ಪ್ ಮಾಡ್ತೀಯಾ? ಏನೆಲ್ಲ ಹೆಲ್ಪ್ ಮಾಡ್ತೀಯಾ ಅಮ್ಮನಿಗೆ? ಅಮ್ಮ ಅಂದರೆ ಕೆಲವು ಸಲ ಅವ್ರು ಬ್ಯುಸಿ ಇದ್ದಾಗ ಇದು ತಮ್ಮನಿಗೆ ಹೋಮ್ವರ್ಕ್ ಮಾಡಲಿಕ್ಕೆ ಹೇಳ್ತಾರೆ, ಆಗ ಮಾಡಿಸ್ತೇನೆ. ಕೆಲವು ಸಲ ಅದು ಬಟ್ಟೆ ಬಿಡಿಸ್ಲಿಕ್ಕೆ ಹೇಳ್ತಾರೆ, ಅದು ಸಹ ಮಾಡ್ತೇನೆ. ಮತ್ತು ಎಂತಾದರೂ ತರಲಿಕ್ಕಿದ್ದ ತರ್ತೀಯಾ? ಸರಿ, ಈಗ ಅಮ್ಮ ನಿನಗೆ ಕುಕ್ಕಿಂಗ್ ಮಾಡಿ ಕೊಡ್ತಾರಲ್ಲ, ಅಮ್ಮ ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟಾ? ಹಾಂ. ಯಾವುದು ನಿಮ್ಮದು ಫೇವ್ರೆಟ್ ಡಿಶ್ ಅಮ್ಮ ಮಾಡುವ ಸ್ಪೆಷಲ್? ಅಮ್ಮಂದು ಜೀರಾ ರೈಸ್ ಇಷ್ಟ. ಜೀರಾ ರೈಸಾ? ಎಂತ ಸ್ಪೆಷಲ್ ಮಾಡ್ತಾರೆ ಅಮ್ಮ ಅದರಲ್ಲಿ? ಅದೊಂಥರ ಟೇಸ್ಟ್ ಉಂಟು, ನಂಗೆ ಇಷ್ಟ ಆಯಿತು. ಹೌದಾ? ಹೋಟೆಲ್ಸಿಗೂ ಅಮ್ಮನ ತಿಂಡಿಗೂ ಡಿಫ್ರೆನ್ಸ್ ಉಂಟಾ? ಸ್ವಲ್ಪ. ಅಮ್ಮ ಒಳ್ಳೆ ಮಾಡ್ತಾರೆ. ಹೋಟೆಲ್ಗಿಂತ ನಿಮಗೆ ಅಮ್ಮನದ್ದೇ ಜೀರಾ ರೈಸ್ ಒಳ್ಳಾಗ್ತದಾ? ಹಾಂ. ಸರಿ, ಯಾವುದೆಲ್ಲ ಹೋಟೆಲ್ಸಿಗೆ ಹೋಗಿದ್ರಾ? ಹೋಟೆಲಿಗೆ ನಾವು ಕಿದ್ಯೂರ್ ಹೋಟೆಲಿಗೆ ಹೋಗಿದ್ದೇವೆ, ಮತ್ತು ಪರಿವಾರ ಹೋಟೆಲಿಗೆ ಹೋಗಿದ್ದೇವೆ, ಮತ್ತು ಇನ್ನೂ ಹೋಗಿದ್ದೇವೆ, ಎಲ್ಲ ನೆನಪಿಲ್ಲ. ಹೌದು, ಹೋಟೆಲ್ಗೆ ಹೋದಾಗ ನೀನು ಯಾವುದು ಜಾಸ್ತಿ ಆರ್ಡರ್ ಮಾಡೋದು? ಜಾಸ್ತಿ ನಾವು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡೋದು. ಅಷ್ಟು ಮಾತ್ರ? ಅಂದರೆ ಜಾಸ್ತಿ ಹೋದೆಲ್ಲ, ಮತ್ತು ಬೇರೆ ರೋಟಿ ಮತ್ತು ರೈಸ್ ಅದೆಲ್ಲ ಮಾಡ್ತೀವಿ. ಸರಿ, ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ? ಆಯಿತು. ಸರಿ. ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳು ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ನಿನ್ನ ಹಾಬೀಸ್ ಎಲ್ಲ ಏನು? ನಂದು ಸ್ಪೋರ್ಟ್ಸು ಮತ್ತು ಮ್ಯೂಸಿಕ್ ಇಷ್ಟ, ಮತ್ತು ನನಗೆ ಡ್ರಾಯಿಂಗ್ಸ್ ಇಷ್ಟ. ಡ್ರಾಯಿಂಗ್ ಇಷ್ಟವಾ? ಡ್ರಾಯಿಂಗ್ ಕ್ಲಾಸಿಗೆಲ್ಲ ಹೋಗ್ತೀಯಾ? ಡ್ರಾಯಿಂಗ್ ಕ್ಲಾಸಿಗೆ ಹೋಗೋದಿಲ್ಲ. ಮತ್ತೆ ಯಾರು ಹೇಳಿಕೊಟ್ರು ಡ್ರಾಯಿಂಗ್ ಮಾಡಲಿಕ್ಕೆ? ನಮ್ಮದು ಶಾಲೆಯಲ್ಲಿ ಡ್ರಾಯಿಂಗ್ ಪೀರಿಯಡ್ದಾಗ ಡ್ರಾಯಿಂಗ್ ಸರ್ ಹೇಳಿಕೊಡ್ತಾರೆ, ಮತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಡ್ರಾಯಿಂಗ್ ಮಾಡ್ತೇನೆ. ಹೌದಾ? ನೀನು ಮನೇಲಿ ಜಾಸ್ತಿ ನೋಡೋ ಟಿ ವಿ ನೋಡ್ತೀಯಾ, ಮೊಬೈಲ್ ನೋಡ್ತೀಯಾ?
ಟಿ ವಿ. ಟಿ ವಿ ನೋಡ್ದ? ಟಿ ವಿಲಿ ಏನು ನೋಡ್ತೀಯ? ನಾನು ಕಾರ್ಟೂನ್ ನೋಡ್ತೇನೆ, ಮತ್ತು ಇದು ನ್ಯಾಷನಲ್ ಜಿಯೋಗ್ರಫಿಕ್, ಮತ್ತು ಹಿಸ್ಟ್ರಿ ಟಿ ವಿ 18 ಅದರಲ್ಲಿ OMG ಏಮಿರ ಇಂಡಿಯಾ ಬರ್ತದೆ. ನಂಗೆ ಅದು ತುಂಬ ಇಷ್ಟ, ಅದನ್ನು ನೋಡ್ತೇನೆ. ಹೌದಾ? ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯ ಮನೆಯಲ್ಲಿ? ಮನೆಯಲ್ಲಿ ನಾನು ಆಡ್ತೇನೆ, ಮತ್ತು ಕೆಲವು ಸಲ ಡ್ರಾಯಿಂಗ್ ಮಾಡ್ತೇನೆ, ಮತ್ತು ಕೆಲವು ಸಲ ಆಟ ಆಡ್ತೇನೆ. ಅಷ್ಟೇ? ಆಟ ಆಡೋದು ಬೇರೆ ಅಮ್ಮನಿಗೆಲ್ಲ ಹೆಲ್ಪ್ ಮಾಡೋದೆಲ್ಲ ಏನಿಲ್ಲ? ಅಂದರೆ ಹೇಳಿದರೆ ಮಾಡ್ತೇನೆ. ಹೇಳಿದರೆ ಮಾತ್ರ? ನಿಮಗೆ ಹೇಳಿದರೆ ಕೆಲಸ ಹೇಳಿದರೆ ಮಾತ್ರ ನೀನು ಮಾಡೋದು, ಇಲ್ಲಾಂದರೆ ನೀನು ನಿನ್ನ ಪಾಡಿಗೆ ಇರ್ತೀಯ? ಹಾಂ. ಸರಿ, ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಹೇಗಿರ್ತದೆ? ಸಿಂಪಲ್ ಆಗಿರ್ತದೆ. ಸಿಂಪಲ್ ಆಗಿ? ಕೇಕ್ ಕಟ್ಟಿಂಗ್ ಎಲ್ಲ ಇರ್ತದಾ? ಹಾಂ, ಇರ್ತದೆ. ಚಾಕ್ಲೇಟ್ಸ್ ಎಲ್ಲ ಸ್ಕೂಲಿಗೆಲ್ಲ ಕೊಡ್ತೀಯ ಹೇಗೆ? ಚಾಕ್ಲೇಟ್ ಕೊಡುತ್ತೆ. ನನ್ನ ಬರ್ಡೇ ರಜೆಯಲ್ಲಿ ಬರೋದು. ಯಾವಾಗ ನಿನ್ನ ಬರ್ತಡೇ? ಏಪ್ರಿಲ್ 28. ಓಕೆ, ನೀನು ಬರಬೇಕಷ್ಟೇ. ಹೌದು. ಏನು ಪ್ಲ್ಯಾನ್ ಉಂಟಾ ಬರ್ತಡೇದು? ಬರ್ತ್ಡೇ ಪ್ಲ್ಯಾನ್ ಅಂತ ಇಲ್ಲ, ಬಟ್ ಸಿಂಪಲ್ ಆಗಿ ಮಾಡು. ಸಿಂಪಲ್ ಆಗಿ. ಇಲ್ಲಿ ತನಕ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಮೋಸ್ಟ್ ಮೆಮೊರೇಬಲ್ ಬರ್ತ್ಡೇ ಅಂತ ಯಾವುದಾದ್ರೂ? ಹೌದು, 8th ಬರ್ಡೇ ಅದು ತುಂಬ ಗ್ರ್ಯಾಂಡ್ ಮಾಡಿದ್ದು. ಮನೆಯಲ್ಲೇ ಮಾಡಿದರು, ಅಂದರೆ ಡೆಕೋರೇಷನ್ ಎಲ್ಲ ಮಾಡಿದ್ರು ತುಂಬ ಒಳ್ಳೆ, ಮತ್ತು ನನ್ನ ಫ್ರೆಂಡ್ಸನ್ನೆಲ್ಲ ಕರೆದಿದ್ರು. ಮತ್ತು ಇದು ಊಟ ಸಹ ನಾವು ಅಂದರೆ ಆರ್ಡರ್ ಮಾಡಿದ್ವಿ. ಎಲ್ಲಿಂದ ಆರ್ಡರ್ ಮಾಡಿದ್ರಿ? ಅಂದರೆ ಕ್ಯಾಟ್ರಿಂಗ್ ನೋಡಿ ಬಂದಿದ್ದೆ. ಕ್ಯಾಟ್ರಿಂಗಾ? ಸರಿ, ಈಗ ನಿನ್ನದು ಬರ್ತ್ಡೇದು ಗಿಫ್ಟ್ ಯಾವುದಾದ್ರು ಮೆಮೊರೇಬಲ್ ಗಿಫ್ಟ್? ನನಗೆ ಅಂದರೆ ನನ್ನ ಬರ್ಡೇಗೆ ಇದು ನನಗೆ ಮಾಮ ಕೊಡೋದು ಗಿಫ್ಟ್ ತುಂಬ ಇಷ್ಟ ಆಗ್ತದೆ. ಅಂದರೆ ಗಿಫ್ಟ್ ಮಾಡಿದ್ದಾರೆ ಅಂದರೆ ಅವರು ನಂಗೊಂದು ಇದು ಕೊಟ್ಟಿದ್ರು, ಪಝಲ್. ಅದು ಕಂಟ್ರೀಸ್ ಪಝಲ್. ನಾವು ಎಲ್ಲ ಕಂಟ್ರೀಸ್ ಇದು ಅದು ಒಂಥರ ಫಾರ್ಮ್ ಶೀಟಲ್ಲಿ ಮಾಡಿದೊಂದು, ಅದು ಕಂಟ್ರೀಸ್ ಇದು ಶೇಪಲ್ಲೇ ಬರ್ತದೆ, ನಾವು ಅದನ್ನು ಜಾಯಿಂಟ್ ಮಾಡಬೇಕು. ಸರಿ, ಈಗ ಮಾಮನೇನನ್ನು ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ರು? ಮಾಮನನ್ನು ಅದೇ ರಾಜಸ್ಥಾನ್ ಅದೆಲ್ಲ ಇದು, ಮತ್ತು ನಾನು ಮಣಿಪಾಲಿಗೆ ಕರ್ಕೊಂಡು ಹೋಗಿದ್ದಾರೆ, ಮತ್ತು ಬೇರೆ ಎಲ್ಲ ಕಡೆ ಹೋಗ್ತಾರಾ? ಹಾಗೆ. ಮತ್ತು ನಿನ್ನದು ಒಂದು ವೇಳೆ ನೀನೀಗ ಒಂದು ದಿನದ ಮಟ್ಟಿಗೆ ದೇವರಾದಿ ಅಂತ ಅನ್ಕೋ, ಆಗ ಏನೆಲ್ಲ ಚೇಂಜಸ್ ಮಾಡಲಿಕ್ಕೆ ಇಷ್ಟಪಡ್ತೀಯ? ನಾನು ಏನಾದರೂ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಮೊದಲು ನಾನು ಸಹಾಯ ಮಾಡ್ತೇನೆ, ಅವರನ್ನು ಸುಖ ಆಗಿರ್ಬೇಕಂತ ಅದೊಂದು ಮಾಡ್ತೇನೆ. ಮತ್ತು ಈಗ ನನ್ನ ಫ್ರೆಂಡ್ಸಿಗೆಲ್ಲ ಅಥವಾ ನನ್ನ ಮನೆಯವರಿಗೆಲ್ಲ ಒಂದು ವರ ಕೊಡ್ತೇನೆ. ಏನು ವರ ಕೊಡ್ತೀಯ? ತುಂಬ ಕಾಲ ಜೀವಿಸ್ಬೇಕಂತ. ಸರಿ, ಈಗ ನೀನು ನಿಮ್ಮ ಸ್ಕೂಲಲ್ಲೇ ಈಗ ನೀನು ಹೆಡ್ ಮಿಸ್ ಆದಿ ಅಂತ ಅನ್ಕೋ, ಸೊ ಏನೆಲ್ಲ ಚೇಂಜಸ್ ಮಾಡ್ತೀಯ ಸ್ಕೂಲಲ್ಲಿ? ನಾನು ಯಾರಿಗೆಲ್ಲ ಈಗ ಅಂದರೆ ಒಂದೆಡೆ ಇದಾದರೆ ಅಂದರೆ ಅವ್ರಿಗೆ ಒಂಥರ ತೊಂದರೆ ಆದರೆ ಯಾರಿಂದಾದರೂ ಅವ್ರಿಗೆ ಮೊದಲು ಸ್ವಲ್ಪ ಅಂದರೆ ಅವ್ರು ಕಂಫರ್ಟೇಬಲ್ ಆಗೋಗಿ ಮಾಡ್ತೇನೆ. ಮತ್ತು ಒಟ್ಟು ನಮ್ಮ ಸ್ಕೂಲ್ ಬಿಲ್ಡಿಂಗನ್ನು ಸ್ವಲ್ಪ ದೊಡ್ಡ ಮಾಡಿ ಇನ್ನೂ ಹೆಚ್ಚು ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ಕೊಡೋ ಹಾಗೆ ಅದಕ್ಕೆ ಜಾಸ್ತಿ ಟ್ರೈ ಮಾಡ್ತೇನೆ. ಮತ್ತು ನಾವು ಎಲ್ಲ ಸ್ಟೂಡೆಂಟ್ಸಿಗೆ ಒಂದು ಅಪರ್ಚುನಿಟಿ ಕೊಡಬೇಕು ಅಂತಾರ, ಅದೊಂದು ಜಾಸ್ತಿ ಡೆವಲಪ್ ಮಾಡ್ತೀನಿ. ಈಗ ನಾನು ನಿಂಗೆ ಒಂದು ಚಾನ್ಸ್ ಕೊಟ್ಟೆ, ನೀನು ಯಾವುದಾದ್ರೂ ಟೀಚರನ್ನು ಇಮಿಟೇಟ್ ಮಾಡ್ಬೋದು ಅಂತ, ಸೊ ಯಾವ ಟೀಚರನ್ನು ಇಮಿಟೇಟ್ ಮಾಡೋಕ್ಕೆ ಇಷ್ಟಪಡ್ತೀಯಾ? ನಾನು ದಿವ್ಯಾ ಮ್ಯಾಮ್. ಒಮ್ಮೆ ಮಾಡ್ಬೋದಾ ಅವ್ರು ಏನೆಲ್ಲ ಮಾಡ್ತಾರಂತ? ಅವರೊಂಥರ ಅವ್ರು ಜೋರಂತೂ ಮಾಡೋದೇ ಇಲ್ಲ. ಅವ್ರದ್ದು ಸಿಗ್ನೇಚರ್ ಡೈಲಾಗ್ ಏನಿಲ್ವಾ? ಅಂದರೆ ಬೈವಾಗ ಇದೇ ವರ್ಡ್ಸ್ ಜಾಸ್ತಿ ಬೈತಾರೆ ಅಥವಾ ಹೀಗೆ ಜಾಸ್ತಿ ಬೈತಾರೆ ಆ ಥರ? ಅಂಥದ್ದಂತ ಇಲ್ಲ. ಮತ್ತು ಹೀಗೆ ನಾರ್ಮಲಿ ಏನು ಇಮಿಟೇಟ್ ಮಾಡುವಂಥದ್ದು ಏನು ಇದೇ ಇಲ್ಲ? ಇಲ್ಲ. ಮತ್ತು ನಿನಗೆ ಈಗ ಆಟ ಆಡಲಿಕ್ಕೆಲ್ಲ ಹೋಗ್ತೀಯಲ್ವಾ? ಹೌದು. ಸೊ ಆಟ ಆಡುವಾಗ ನಿಮಗೆ ಯಾರಾದರೂ ಪೋಖ್ರಿ ಮಾಡಿದ್ರು ಅಂತ ಅನ್ಕೋ, ಯಾರ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೀಯಾ? ನಾನು ಅಮ್ಮನ ಹತ್ರ. ಅಮ್ಮ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಇಲ್ಲಿ ತನಕ ನೀನು ಕಂಪ್ಲೇಂಟ್ ಮಾಡಿದ್ದಕ್ಕೆ? ಅವ್ರು ಯಾವಾಗಲೂ ಅವರ ತಪ್ಪಂತ ಹೇಳಿದ್ರೆ ನನ್ನದೇ ತಪ್ಪಂತ ಹೇಳ್ತಾರೆ. ಅಂದರೆ ನೀನೇ ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕು ಅಂತ? ಹೌದು, ನಾನೇ ಅಡ್ಜಸ್ಟ್ ಆಗಬೇಕಂತ ಹೇಳ್ತಾರೆ. ಆಗ ನಿಮಗೆ ಕೋಪ ಬರೋದಿಲ್ವಾ? ಸ್ವಲ್ಪ ಬರ್ತದೆ, ಮತ್ತೆ ಸರಿ ಆಗ್ತದೆ. ಸರಿ ಆಗ್ತೀಯಾ? ನಿಮಗೆ ತುಂಬ ಬೇಜಾರಾದ ಸನ್ನಿವೇಶ ಯಾವುದಾದ್ರೂ ಉಂಟಾ? ನನಗೆ ಅವಳು ಶಾನ್ವಿ ಅಂತ, ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗ ಅವಳು ನನ್ನ ಕ್ಲಾಸಲ್ಲಿ ಇದ್ಲು. ಅವಳು ಸತ್ ನನಗೆ ತುಂಬ ತೊಂದರೆ ಕೊಟ್ಟಿದ್ದಾಳೆ. ಅದೇ ನಿಮಗೆ ಬೇಜಾರಾದ? ಹೌದು. ನಂದೊಂದು ಚಂದದೊಂದು ಸೀಸರ್ ಇತ್ತು ಪಿಂಕ್ ಕಲರ್, ಅದಕ್ಕೊಂದು ವೈಟ್ ಕಲರ್ ಕ್ಯಾಪ್ಸೇ ಇತ್ತು. ಅವಳು ನನ್ನ ಸೀಸರನ್ನು ಕದ್ದು ದೇಶನ ಅಂತ ಒಬ್ಳಿದ್ದಾಳೆ, ಅವಳ ಬರ್ಡೇಗೆ ಅದು ಬರ್ಡೇ ಗಿಫ್ಟ್ ಆಗಿ ಕೊಟ್ಟಿದ್ದಾಳೆ. ಅದು ನಿಮಗೆ ಗೊತ್ತಿತ್ತ ವಿಷಯ? ನನಗೆ ಫಸ್ಟ್ ಗೊತ್ತಾಗಲಿಲ್ಲ, ಅದು ಮತ್ತೆ ಹೇಗೂ ಗೊತ್ತಾಯಿತು ನನಗೆ.
ಅವ್ರು ದೇಶನ ಹೇಳಿದ್ದು ನಾನು ವಾಪಸ್ ಕೊಡಬೇಕಂತ, ಮತ್ತು ನಾನು ಬೇಡ ಹೇಳಿದ್ದು. ಕಂಪ್ಲೇಂಟ್ ಮಾಡಿದ್ದೆ ಟೀಚರ್ಗೆ? ಇಲ್ಲ, ಅವ್ರು ಕಂಪ್ಲೇಂಟ್ ಮಾಡಲಿಕ್ಕೆ ಹೆದರಿಕಾಗ್ತದೆ, ಅಂದರೆ ಅವಳು ಅಷ್ಟು ಇದು ಮಾಡ್ತಾಳೆ. ಅಷ್ಟು ಜೋರಿದ್ದಾಳ. ಹಾಗೆ ಈಗ ನಿಮಗೆ ಸ್ಕೂಲಲ್ಲಿ ಯಾವುದಾದ್ರೂ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್? ನನಗೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಆ್ಯನ್ಯುವಲ್ ಡೇ ಮತ್ತು ಸ್ಪೋರ್ಟ್ಸ್ ಡೇ. ಏನು ಸ್ಪೆಷಾಲಲ್ಲಿ ನಿಮಗೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದರೆ ಏನು ಮಾಡಿದ್ಯಾ ಅಂತದ್ರಲ್ಲಿ? ನಾನು 3rd ಸ್ಟ್ಯಾಂಡರ್ಡಲ್ಲಿ ಆ್ಯನ್ಯುವಲ್ ಡೇ ಅದೊಂದು ಬೆಸ್ಟ್ ಆ್ಯನ್ಯುವಲ್ ಡೇ, ಯಾಕಂದರೆ ಅದು ಡ್ಯಾನ್ಸಿದು ಸಾಂಗ್ ಖುಷಿ ಇತ್ತು, ಮತ್ತು ಅದು ನಾನು ಮುಂದೆ ಇದ್ದೆ ಅದರಲ್ಲಿ. ನಮಗೊಂಥರ ಸ್ಪೆಷಲ್ ಸ್ಟೆಪ್ಸ್ ಇದು 3 ಜನರಿಗೆ, ಅದ್ರಲ್ಲಿ ನಾನು ಸಹ ಒಬ್ಬಳಾಗಿದ್ದೆ. ಅದು ಒಳ್ಳೆಯಿತ್ತು. ಹೌದಾ? ಸರಿ, ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಅವ್ರೇನು ಮಾಡ್ತಾರೆ? ಅವರು ಜನರಿಗೆ ಒಳ್ಳೇದು ಮಾಡ್ತಾರೆ, ಮತ್ತು ಅವರು ಮತ್ತೆ ಏನೆಲ್ಲ ಡಿಸಿಷನ್ ಎಲ್ಲ ತಗೊಳ್ಳೋದು ಅವರೇ ಅಲ್ವಾ? ಹೌದು. ನಮ್ಮ ಚೀಫ್ ಮಿನಿಸ್ಟರ್ ಯಾರು? ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ. ನಿಮ್ಮದು ಕ್ಲಾಸಲ್ಲಿ, ಕಾಲೇಜಲ್ಲಿ ಅಲ್ಲ ಸಾರಿ ಸ್ಕೂಲಲ್ಲಿ ಯಾರು ಸಿ ಪಿ ಎಲ್ ಯಾರು? ಸಿ ಪಿ ಎಲ್ ಅಂದರೆ ಒಬ್ಬರು ಮೇಯ್ನ್ ಅಂತೇಳಿ ಒಬ್ರು ಇರ್ತಾರಲ್ಲ, ಅವ್ರು ಯಾರು? ಅವರು ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಜೋರಿದ್ದಾರಾ ಸ್ವಲ್ಪ ಪಾಪ ಇದ್ದಾರಾ? ಪಾಪ ಇದ್ದಾರೆ. ಪಾಪ ಇದ್ದಾರಾ? ಹಾಂ, ಕೆಲವು ಸಲ ಜೋರು ಮಾಡ್ತಾರೆ, ಆದರೆ ಜಾಸ್ತಿ ಅವ್ರು ಪಾಪ ಇದ್ದಾರಾ? ಈಗ ನಿನ್ನ ಕ್ಲಾಸಲ್ಲಿ ಈಗ ನಿಮಗೆ ಯಾರಾದರೂ ತುಂಬ ಪೋಖ್ರಿ ಮಾಡಿದ್ರು ಅಂತ ಅನ್ಕೋ, ಸೊ ನೀವು ಫಸ್ಟಿಗೆ ಹೋಗಿ ಯಾರಿಗೆ ಕಂಪ್ಲೇಂಟ್ ಮಾಡ್ತೀಯಾ? ಮೊದಲು ನಾನು ನನ್ನ ಫ್ರೆಂಡ್ ಜೊತೆಗೆ ಶೇರ್ ಮಾಡಿಕೊಡ್ತೇನೆ, ಮತ್ತು ನಾನು ಜಾಸ್ತಿ ಒಂದು ವೇಳೆ ಮಾಡಿದರೆ ನಾನು ಟೀಚರ್ ಹತ್ರ ಕಂಪ್ಲೇಂಟ್ ಮಾಡಿ. ಟೀಚರ್ ಏನೆಲ್ಲ ಆ್ಯಕ್ಷನ್ ತೊಗೊಂಡಿದ್ದಾರೆ ಇಲ್ಲಿ ತನಕ ನಿನ್ನ ಕಂಪ್ಲೇಂಟ್ ಕೊಟ್ಟದಕ್ಕೆ ಇದು ಬೈದಿದ್ದಾರೆ. ಹೌದಾ? ಯಾರಿಗೆ ಬೈದಿದ್ದಾರೆ ಇಲ್ಲಿ ತನಕ? ಯಾರು ನಿನ್ನ ಬಗ್ಗೆ, ಅಲ್ಲ ಸಾರಿ, ನೀನು ಇಲ್ಲಿ ಯಾರ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ ಮಾಡಿದ್ದಿ? ಜಾಸ್ತಿ ಕಂಪ್ಲೇಂಟ್ ಮಾಡಲಿಲ್ಲ ಯಾರ ಬಗ್ಗೆ, ಆದರೆ ಒಂದೇನು ಮಾಡಿದರೆ ಅವ್ರು ಬೈದಿದ್ದಾರೆ. ನಿಮ್ಮ ಮುಂದೆ ಬೈತಾರಾ ಅಲ್ಲ ಅವರನ್ನು ಸಪ್ರೇಟಾಗಿ ಕರೆದು ಬೈದಿದ್ದಾರಾ? ಮುಂದೆ ಬೈತಾರಾ? ಈಗ ನೀನು ಕ್ಲಾಸಲ್ಲಿ ಟಾಪರ್ ಅಂತ ಹೇಳಿದ್ಯಲ್ವಾ, ಸೊ ಟಾಪರ್ ಆಗಬೇಕಾಗಿ ನೀನು ಓದ್ತಿದ್ಯಾ ಅಲ್ಲ ಹೀಗೆ ಇರಲಿ ಓದಬೇಕಲ್ಲ ಅಂತ ಹೇಳ್ಕೊಂಡು ಓದ್ತೀಯಾ? ಓದ್ತೇನೆ, ಆದರೆ ಕೆಲವು ಸಲ ನನಗೆ ಓದಲಿಕ್ಕೆ ಮನಸ್ಸು ಬರೋದಿಲ್ಲ ಅಷ್ಟು, ಆಗ ನಾನು ಮತ್ತೆ ಓದ್ತೇನೆ ಅಂತ ಆಗಿಬಿಡುತ್ತೆ. ಎಷ್ಟು ಅವರ್ ಓದ್ತೀಯಾ ಮನೆಯಲ್ಲಿ? ಹೆಚ್ಚಂದರೆ ಒಂದು 2 hours. 2 hours? ಹೇಗೆ ಕ್ಲಾಸಲ್ಲಿ ಕಾನ್ಸಂಟ್ರೇಷನಲ್ಲಿ ಇರ್ತೀಯಾ ಅಥವಾ ಸ್ವಲ್ಪ ಡಿಸ್ಟರ್ಬ್ ಎಲ್ಲ ಮಾಡ್ತಿರ್ತೀಯಾ? ಕಾನ್ಸಂಟ್ರೇಷನಲ್ಲಿ ಇರ್ತೇನೆ, ಮತ್ತು ಮನೆಗೆ ಬಂದು ಓದ್ತೇನೆ, ಅಂದರೆ ಇದು ಟೆಕ್ಸ್ಟ್ ಬುಕ್ಕೆಲ್ಲ ಓದ್ತೇನೆ. ಟೆಕ್ಸ್ಟ್ ಬುಕ್ಸಾ? ಲೈಬ್ರರಿಗೆಲ್ಲ ಹೋಗ್ಲಿಕ್ಕೆ ಇರ್ತದೆ ನಿಮಗೆ? ಹೌದು, ಅಂದರೆ ನಾವು ಬುಕ್ಸ್ ಬಾರೋ ಮಾಡ್ಬೋದು. ಹೌದಾ? ಅಂದರೆ ಮತ್ತೆ ಹೇಗೆ ರಿಟರ್ನ್ ಮಾಡಲಿಕ್ಕೆ ಹೇಗೆ ಅದು? ರಿಟರ್ನ್ ಅಂದರೆ ನಮಗೆ ಒಂದು ಲೈಬ್ರರಿ ಕಾರ್ಡ್ ಅಂತ ಸಿಗ್ತದೆ, 20 ರೂಪೀಸ್ ಕೊಡಬೇಕು, 2 ಲೈಬ್ರರಿ ಕಾರ್ಡ್ ಸಿಗ್ತದೆ. ಸೊ ಇದು 6th ಮತ್ತು 9th ಸ್ಟ್ಯಾಂಡರ್ಡಿಗೆ ಮಂಡೇ ಮತ್ತು ಥರ್ಸ್ಡೇ ನಾವು ಆ ದಿವಸ ಮಾತ್ರ ಬಾರೋ ಮಾಡಲಿಕ್ಕಾಗ್ತದೆ. ಓಕೆ, ನಿಮ್ಮದು ಫೇವ್ರೆಟ್ ಕಲರ್ ಯಾವುದು? ಪಿಂಕಾ? ಯಾಕೆ ಪಿಂಕ್ ತುಂಬ ಇಷ್ಟ? ನಂಗೆ ಆ ಕಲರ್ ಒಂಥರ ಚೆಂದ ಕಾಣ್ತದೆ. ಅದು ಕಲರ್ ಮಾತ್ರ ಚೆಂದ ಕಾಣೋದು? ಹಾಂ, ಜಾಸ್ತಿ ಚೆಂದ. ಎಲ್ಲೋ ಇದೆಲ್ಲ ಯಾರು ಕೊಡಿಸಿದ್ದು? ಮ್ಯಾಚಿಂಗ್ ಬಳಿ ಚಿಕ್ಕಮ್ಮ ಕೊಡಿಸಿದ. ಚಿಕ್ಕಮ್ಮ ಏನು ಮಾಡ್ತಾರೆ? ಅವರು ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಏನು ಆಫೀಸರ್? ಅದು ಗೊತ್ತಿಲ್ಲ. ಹೋಗ್ಲಿಲ್ವಾ ಆಫೀಸಲ್ಲಿ? ಏನು ಕೆಲಸ ಮಾಡ್ತಾರಂತ ಗೊತ್ತಿಲ್ಲ. ಅಯ್ಯ, ಒಮ್ಮೆ ಹೋಗಿ ಬರಬೇಕಿತ್ತಲ್ಲ ಚಿಕ್ಕಮ್ಮನದ್ದು ಆಫೀಸಿಗೆಲ್ಲ. ಸರಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಖುಷಿ ಆಯಿತಾ? ಹೌದು. ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀಯಾ? ನನಗೂ ಇದೊಂದು ಆಪರ್ಚುನಿಟಿ ಕೊಟ್ಟದಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಿಮಗೆ ಕೂಡ ಥ್ಯಾಂಕ್ ಯು. ಓಕೆನಾ? ಸರಿ, ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.